ಕರಿಯದೆ ಬಂದಾತಿ ಪರಿಯದೆ ಬಂದಾತಿ ಎಷ್ಟು ಚಿಕ್ಕ ಇದ್ದ ಈಗ ಎಷ್ಟು ದೊಡ್ಡದಾಗಿದೆ. ಪ್ರೀತಿ ಅಕ್ಕ ನಾನು ಆಗ್ಲೇ ಬಂದಿದ್ದೇನೆ, ಈಗ ಬಂದದಂತ ಹೇಳಿ ಬೈತಿದ್ದಾಳೆ ನಂಗೆ. ನಾನು ಆಗ್ಲೇ ಬಂದಿದ್ದೆ. ಹುಡುಗಿರದು ಮಾತ್ರ ಫೋಟೋ ತೆಗಿದೆ ಆಯ್ತಾ, ನೋಡಿ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ಉಪನಯನಕ್ಕೆ ಹೋಗ್ತಾ ಇದ್ದೇನೆ. ಕೆಲವರಿಗೆ ಏನಂತ ಇದಾಗ್ಬೋದು, ಅಂದ್ರೆ ಇವಳು ಯಾಕೆ ಉಪನಯನಕ್ಕೆ ಹೋಗ್ತಾ ಇದ್ದಾಳೆ ಅಂತ. ಏನಂತ ಹೇಳಿದ್ರೆ, ಈ ಸಚಿನ್ ಇದ್ದಾನಲ್ವಾ, ಸಚಿನ್ನ ಚಿಕ್ಕಮ್ಮನ ಮಗ ಒಬ್ಬ, ರೀಲ್ಸ್ ಅಲ್ಲೆಲ್ಲ ನೋಡಿರ್ಬೋದು, ಸಣ್ಣವನೊಬ್ಬ ಇದ್ದಾನೆ. ಸೊ ಅವನ ಉಪನಯನ. ನಮ್ಗೆ ಸಚಿನ್ನ ಫ್ಯಾಮಿಲಿ ಕೂಡ ಒಂಥರ ಫ್ಯಾಮಿಲಿ ತರನೇ. ಸೊ ಹಾಗಾಗಿ ಎಲ್ರಿಗೂ ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಹೊರಟು ನಿಂತಿದ್ದೇವೆ ಬಳುವಾರಲ್ಲಿ, ವಿಶ್ವಕರ್ಮ ಹಾಲ್ ಅಲ್ಲಿ. ಸೊ ಹಾಗಾಗಿ ಹೊರಟು ನಿಂತಿದ್ದೇವೆ, ಈಗ ಹೋಗ್ಬೋದು. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಟ್ಟು. ಹಾಗೇನೆ ವಿಜಯ್ ಕವಿತಾ ತುಳು ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಪ್ರತಿ ಸಲ ಕೂಡ ಹೇಳ್ತೇನೆ, ನಮ್ಮ ಮನೇಲಿ ಅಮ್ಮ ಮಾಡುವಂತಹ ಹಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಶಾಂಪೂ, ಡ್ಯಾಂಡ್ರಫ್, ಲಾಂಗ್ ತಿಕ್ಕೆ, ಬ್ಲಾಕ್ ಹೆಡ್ ಶೈನ್ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಗೆ ಬೇಕು ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ಉಂಟು, ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಅಂಡ್ ಮೋರ್ ಯೂಸ್ಗಾಗಿ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಶಾಂಪೂ ಪೇಜ್ ಉಂಟು, ಸೊ ಚೆಕ್ ಮಾಡ್ಕೊಳ್ಳಿ. ಸೊ ಈ ಡ್ರೆಸ್ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದೆ, ಲಿಂಕ್ ಬೇಕಿದ್ರೆ ಕೇಳಿ ಆಯ್ತಾ, ಕೊಡುವ. ಸೊ ನಾನು ಮತ್ತು ಲಚ್ಚು ಇವತ್ತು ಮ್ಯಾಚಿಂಗ್ ಡ್ರೆಸ್ ಹಾಕಿದ್ದೇವೆ. ಲಚ್ಚನ್ನು ತೋರಿಸ್ತೇನೆ ಬನ್ನಿ. ಲಚ್ಚು ಫುಲ್ ಬಿಸಿ ನೋಡಿ. ಲಚ್ಚು ಮತ್ತು ನಾನು ಮ್ಯಾಚಿಂಗ್ ಡ್ರೆಸ್ ಇದೊಂದು ಸಲ ಹಾಕಿದ್ದೆ ಲಚ್ಚಿಗೆ, ಯಾವುದೋ ಒಂದು ಫಂಕ್ಷನ್ಗೆ ಹಾಕಿದ್ದೆ. ಅದಕ್ಕೆ ಸ್ವಲ್ಪ ಮ್ಯಾಚಿಂಗ್ ಆಗ್ತದೆ, ಇದು ಕೂಡ ಮ್ಯಾಚಿಂಗ್ ಆಗ್ತದೆ ಅಂತ ಹೇಳಿ ಇಬ್ರು ಕೂಡ ಪಿಂಕ್ ಇವತ್ತು. ಬಲ್ಲ ಮಗ, ಏಯ್ ಬಾ ಹೋಗ. ಎಲ್ಲಿಗೆ ಹೋಗುದು ಲಚ್ಚು? ಹೋಗು. ಸುಮ್ಮನೆ ಬಂದದಾಯ್ತಾ, ಕರಿಯದೆ ಬಂದಾತಿ ಪರಿಯದೆ ಬಂದಾತಿ. ಸಂಜು ಓ ಸಂಜು ಕರೆಯದೆ ಬಂದಾತಿ. ಯಾವುದೇ ಫಂಕ್ಷನ್ ಹೋಗ್ಲಿ ಸಚಿನ ಫ್ಯಾಮಿಲಿ ಇವರು ಇರ್ತಾರೆ. ಮೊನ್ನೆ ಸೀಮಂತಕ್ಕೆ ಹೋಗಿದ್ರು, ಇವತ್ತು ಉಪನಯನಕ್ಕೆ ಬಂದಿದ್ದಾರೆ. ಉಪನಯನ ಆಯ್ತು, ಊಟ ಎಲ್ಲ ಆಯ್ತು. ಫೋಟೋಗ್ರಾಫರ್ ಒಬ್ರು ಇದ್ದಾರೆ, ಎಲ್ಲಿ ಹೋದ್ರೆ ಸಹ ಸುಮ್ಮನೆ ಹೋದ್ ನೋಡ್ರಷ್ಟೇ. ಶ್ರವಣನನ್ನು ನೋಡಿ ಹೇಗಿದ್ದ ಹೇಗಾದ ಫೋಟೋಗ್ರಾಫರ್ ಅದ. ಶ್ರವಣ್ ಹೇಗಿದ್ದ ಹೇಗಾದ. ಇಷ್ಟು ಚಿಕ್ಕ ಇತ್ತು, ಎಷ್ಟು ಚಿಕ್ಕ ಇದ್ದ, ಈಗ ದೊಡ್ಡದಾಗಿದೆ. ಶ್ರವಣ್ ಮಾಡುದು ನೋಡಿ, ಅವನಿಗೆ ನಗಡ್ಲಿಕ್ಕೆ ಸಹ ಬರ್ತಾ ಉಂಟು. ಅಂತ ಇಬ್ಬರೊಂದ
ಸಿಗ್ಬೋದು. ನನ್ನ ಸ್ಮಾಲ್ ಫ್ರೆಂಡ್ ಆಯ್ತಾ. ಹಾಯ್ ಬನ್ನ ಸ್ಮಾಲ್ ಫ್ರೆಂಡ್ ಆಯ್ತು ಇವಳು. ನಮ್ಮ ಸಚಿನ್ ಅವರ ಮನೆಗೆ ಬಂದ್ರೆ ಎಲ್ಲ ನನ್ನ ಹತ್ರ ಮಾತಾಡ್ಲಿಕ್ಕೆ ಬರ್ತಾಳೆ. ಹಾ ಮಾತಾಡೆಂತಾದ್ರು ಪ್ರೀತಿ ಅಕ್ಕ. ನಾನು ಆಗ್ಲೇ ಬಂದಿದ್ದೇನೆ, ಈಗ ಬಂದದಂತ ಹೇಳಿ ಬೈತಿದ್ದಾಳೆ ನಂಗೆ. ನಾನು ಆಗ್ಲೇ ಬಂದಿದ್ದೆ, ನಾನು ಈ ಕಡೆ ಬೈದೆ. ಕೋಪನಾ? ಹುಡುಗಿಯರದು ಮಾತ್ರ ಫೋಟೋ ತೆಗಿದೆ ಆಯ್ತಾ. ನೋಡಿ 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 ಎಂತ ಅವಸ್ಥೆ. ಇವತ್ತಿನ ಫೋಟೋಗ್ರಾಫರ್ ಇವನೇ. ಇವ ಮುಕ್ಕೂರಲ್ಲೇ ಇದ್ದಾನೆ. ಫೋಟೋ ಕೈವಾ ಒಂದು ಫೋಟೋ ಕಾಂಟ್ಯಾಕ್ಟ್ ಮಾಡಲಿಲ್ಲ. ನಂಬರ್ ವೇಟ್ ಉಂಟು ಅದಿರ್ತದೆ. ಸಂಜು ಎಷ್ಟನೇ ಸಲ? 5 ಗುರ್ತಂಡ ಕ್ಯಾಂಡಿಡ್ ಫೋಟೋಗ್ರಾಫರ್. ಕಮ್ಮಿದ ಫೋಟೋಗ್ರಾಫರ್. ಆಯ್ತು, ಕ್ಲೋಸ್ ಮಾಡಿದ್ರ ಆಯ್ತಾ. ಅವರಲ್ಲಿ ಕ್ಲೋಸ್ ಮಾಡಿದ್ದ. ನಮ್ಮದೇ ಮರಲ್ಲ, ಮರ ನಮ್ಮದೇ ಅಲ್ಲ. ಇದು ನಮ್ಮ ಸ್ಪೆಷಲ್ ಗೆಸ್ಟ್, ಪೇರಲೆ ಗೆಸ್ಟ್. ಸಿಕ್ಕಿತಾ? ಸಿಕ್ಕಿತ್ತು. ವಸಂತಿ ಅಕ್ಕ ಹೊರಡ್ಲಿಕ್ಕೆ ಹೇಳ್ತಿಲ್ಲ, ತಂಗಿ ಮನೆಯಲ್ಲಿ ಜಿಗ್ಗ. ನೋಡಿ ಇದ್ದಾರೆ. ಇವರು ಬನ್ನಿ ಇಟ್ಕೊಂಡು ಬರ್ತಿದ್ದಾರೆ. ಒಬ್ಬರಿಗೆ ತಿಂತಾರೆ ನೋಡಿ. ನಮಗೆಲ್ಲ ಕೊಡುದೇ ಇಲ್ಲ, ಒಬ್ಬರೇ ತಿಂತಿದ್ದಾರೆ. ಅಮ್ಮನ ಮನೆಗೆ ಬಂದ್ರೆ ಎಷ್ಟು ಬೇವರುದು ನೋಡಿ, ಅಷ್ಟು ಶೆಕೆ ಇಲ್ಲಿ. ಅವರೆಲ್ಲ ಕೂಲ್ ಆಗಿದ್ದಾರೆ, ನಾನ್ ನೋಡಿ ಚಂಗಿ ಬಚ್ಚಿ ನಮ್ಮ ತಾತ. ಜಾತ್ರೆಗೆ ಬನ್ನಿ ಅಂತ ಹೇಳಿ ಚಿಕ್ಕಮ್ಮ, ಜಾತ್ರೆಗೆ ನೋಡುವರ ಹತ್ರ ತುರು ಜಾತ್ರೆ. ನಾನು ಬಂದೊಂದು 1 ತಿಂಗಳು ಕುತ್ಕೊಳ್ಳಿಕ್ಕೆ ಉಂಟು ಜಾತ್ರೆಗೆ. ವಿಡಿಯೋ ಆಫ್ ಮಾಡೋದಿದ್ರೆ ಅವಳು ಆಗ್ತದಿಲ್ಲ ಅಂತೆ. ಓ